ಬೀರ್ಮಲೆ ಗುಡ್ಡೆಯ ಬದಿಯಲ್ಲಿರುವ ಆಶ್ರಮದಲ್ಲಿ ರೋಗಿಯಾಗಿದ್ದ ಒಬ್ಬ ಆಶ್ರಮ ನಿವಾಸಿಯನ್ನು ನೀನು ಸಂತೈಸಿದ್ಯೋ ನಿನ್ನ ಹುಟ್ಟುಹಬ್ಬದ ದಿನ. ವಜತ್ತುಲ್ಲಾ, ದೇವರನ್ನು ಅಲ್ಲಿ ನೀನು ಕಾಣ್ತಾ ಇದ್ದಿ. ದೇವರಿದ್ದಾನೆ ಇಲ್ಲಿ. ಆ ಸ್ಥಳದಲ್ಲಿ ನೀವೆಲ್ಲ ಸೇರಿಕೊಂಡಿದ್ದೀರಿ. ನಮ್ಮ ರಾಜ್ಯಕ್ಕೆ ದೇವರು ಕೊಟ್ಟ ಅತಿ ಅಭಿಮಾನದ ಒಂದು ವರ ಅಂತ ಹೇಳ್ಬಹುದು ಶ್ರೀ ಬಿ ರಮನಾಥರಯ್ಯವರು. ಮಾನ್ಯ ಶ್ರೀ ಬೆಳ್ಳಿಪಾಡಿ ರಮನಾಥರಯ್ಯವರೇ ನೀವಿದ್ದೀರೋ, ನಮ್ಗೆ ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ, ಬಡವರಿಗೆ, ಹಸಿದವರಿಗೆ, ಈ ಸಮಾಜದಲ್ಲಿ ಗುರುತಿಸಲ್ಪಡದ ಜನರಿಗೆ ನೀವೊಂದು ಆಸರೆಯಾಗಿ 71ನೇ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀರಾ. ಈ ರಾಜ್ಯದ ಉನ್ನತ ಸಚಿವರಾಗಿ, ಶಾಸಕರಾಗಿ, ಸಚಿವರಾಗಿ ಖಂಡಿತ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬರ್ತಾ ಇದೆ. ನಮ್ಮ ಹೇಮನಾಥ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಒಂದು 5,000 ಯುವಕರ ಸಂಘವನ್ನ ಈ ಪುತ್ತೂರಿನಲ್ಲಿ ನಾವು ರಚನೆ ಮಾಡಿಕೊಂಡು ಕಾಂಗ್ರೆಸ್ಗಾಗಿ ಇವತ್ತು ಅನೇಕ ಆಸ್ತಿಗಳ ಒಡೆಯರಾಗಿದ್ದವರು, ಅನೇಕ ಭೂಮಿಯನ್ನ ಹೊಂದಿದವರು ಬೆಳ್ಳಿಪಾಡಿ ರಮನಾಥರಯ್ಯಗಳು. ಆದ್ರೆ ಭೂ ಸುಧಾರಣೆಯ ಕಾನೂನು ಬಂದಾಗ ಒಂದಷ್ಟು ಜಮೀನನ್ನು ಅವರು ಕಳ್ಕೊಂಡ್ರು. ಅಂತಹ ಸಂದರ್ಭದಲ್ಲಿ ನಾವು ಗಮನಿಸಬಹುದು, ಕಾಂಗ್ರೆಸ್ಸಿನಿಂದ ಅವರಿಗೆ ತೊಂದರೆಯಾದಾಗ ಅವರು ಕಾಂಗ್ರೆಸ್ಸಿನ ವಿರುದ್ಧ ನಿಂತು ಬೇರೆ ಪಕ್ಷದತ್ತ ಮುಖ ಮಾಡಬೇಕಿತ್ತು. ಆದರೆ ನನ್ನ ಭೂಮಿ ಹೋದ್ರು ಅದು ಬಡವರಿಗೆ ಹೋಗಿದೆ, ನಾನು ಜಾತ್ಯತೀತ ಸಿದ್ಧಾಂತಕ್ಕೆ ಯಾವಾಗಲೂ ಬದ್ಧನಾಗಿದ್ದೇನೆ ಅಂತ ಹೇಳಿ ಇವತ್ತು ಈ ಜಿಲ್ಲೆ ರಾಜ್ಯವನ್ನ ಕಂಡ ಏಕೈಕ ರಾಜಕಾರಣಿ ಅಂತ ಹೇಳಿದ್ರೆ ನಮ್ಮ ಹೆಮ್ಮೆಯ ಸನ್ಮಾನ್ಯ ರಮನಾಥರಯ್ಯಗಳು. ಬಹಳಷ್ಟು ಅಭಿಮಾನದಿಂದ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳುವುದಕ್ಕಿಂತ ಹೆಚ್ಚಾಗಿ ನಿಮಗೆ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಿಮ್ಮ ಆಶೀರ್ವಾದವನ್ನ ಈ ಸಂದರ್ಭದಲ್ಲಿ ಕೇಳುತ್ತಾ ನನ್ನ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಜನನಾಯಕ ಸನ್ಮಾನ್ಯ ರಮಾನಾಥರೈ, ಬೆಳ್ಳಿಪಾಡಿ ರಮಾನಾಥರೈ ಅವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸ್ತಾ 70 ಕಳೆದು 71ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಅವರಿಗೆ ಈ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುವುದರೊಂದಿಗೆ ಅವರಿಗೆ ದೇವರು ಆಯುರಾರೋಗ್ಯ, ನೆಮ್ಮದಿಯ ಬದುಕನ್ನು ಕರುಣಿಸಿ ಇನ್ನಷ್ಟು ಸುದೀರ್ಘ ಕಾಲ ಬಾಳಿ ಬದುಕಿ ಸತಾಯುಷಿಯಾಗಿ ಬಾಳಿ ಬದುಕಬೇಕೆಂಬ ನಮ್ಮ ಬಯಕೆ. ಒಂದು ಪಕ್ಷ ಮತ್ತು ಸಿದ್ಧಾಂತದ ಕಡೆಗಿರುವಂತ ನಿಷ್ಠೆ, ಅವರ ಸುದೀರ್ಘ ರಾಜಕೀಯ ಜೀವನದಲ್ಲಿ ಅವರು ಪಕ್ಷ ನಿಷ್ಠೆ ಮತ್ತು ಸಿದ್ಧಾಂತ ನಿಷ್ಠೆಯನ್ನು ತೋರಿಸಿದ್ದಾರೆ. ಎರಡನೇದು, ಈ ಸಾಮಾಜಿಕ ನ್ಯಾಯದ ಬಗೆಗಿನ ಒಂದು ಕಾಳಜಿ. ನಾವು ಸೋಷಿಯಲ್ ಜಸ್ಟಿಸ್ ಅಂತ ಹೇಳ್ತೇವೆ. ಈ ಬೇರೆ ಬೇರೆ ರೀತಿಯ ಸಾಮಾಜಿಕ ಕ್ಷೇತ್ರಗಳಲ್ಲಿ ಎಲ್ಲ ಸೌಲಭ್ಯಗಳನ್ನು ಅನುಭವಿಸಿ ಸಾಮಾಜಿಕ ಕಾಳಜಿ ವ್ಯಕ್ತಪಡಿಸಿ ಸಮಾಜದ ಕೆಳವರ್ಗಗಳಿಗೆ ಗಮನ ಹರಿಸಿದೆಯಲ್ಲ, ಅದು ಬಹಳ ಶ್ರೇಷ್ಠವಾದಂತ ಒಂದು ಗುಣ, ಅದು ಅವರಲ್ಲಿದೆ. ಸಾಮಾಜಿಕ ನ್ಯಾಯದ ಒಂದು ಪ್ರತಿಪಾದಕರು ಅವರ ಎಲ್ಲ ಚಟುವಟಿಕೆಗಳು ನಾನು ಅದನ್ನು ಕಂಡಿದ್ದೇನೆ. ಆಪಾದನೆಗಳ ರಹಿತ ಒಬ್ಬ ಜನನಾಯಕ ಇದ್ದರೆ ಅದು ಸಿದ್ದರಾಮಯ್ಯ ರಾಜ್ಯದಲ್ಲಿ ಅಂತೇಳಿ. ಇವತ್ತು ದಕ್ಷಿಣ ಕನ್ನಡದಲ್ಲಿ ಕೂಡ ನಾನು ಇದನ್ನು ಗಂಟಕೋಶವಾಗಿ ಹೇಳ್ತಾ ಇದ್ದೇನೆ. ನಮ್ಮ ದಕ್ಷಿಣ ಕನ್ನಡದ ಜನನಾಯಕ ಯಾವುದೇ ಆಪಾದನೆಗಳು ಇಲ್ಲದೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದವರು ಶ್ರೀಯುತ ಬೆಳ್ಳಿಪಾಡಿ ರಮನಾಥರಯ್ಯಗಳು. ಅವರು ಇನ್ನೂ ಹೆಚ್ಚಿನ ದೇವರ ಸೇವೆಯನ್ನು ಅದರೊಟ್ಟಿಗೆ ಸರ್ಕಾರದಲ್ಲಿ ಇನ್ನೂ ಎತ್ತರಕ್ಕೆ ನನಗೆ ಖಂಡಿತ ಭರವಸೆ ಇದೆ. ಈ ಸಲ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಅದರಲ್ಲಿ ಎರಡು ಮಾತಿಲ್ಲ. ಅವರ ಕ್ಷೇತ್ರದಲ್ಲಿ ಗೆಲ್ಲಬೇಕು, ಅಲ್ಲಿಂದ ಅವರು ಸರ್ಕಾರದಲ್ಲಿ ದೊಡ್ಡ ಹುದ್ದೆ ಇರಬೇಕು. ಯಾಕೆಂದರೆ ಅವರು ದೊಡ್ಡ ಹುದ್ದೆಯಲ್ಲಿ ಹೋದರೆ ನಮಗೆ ಇಲ್ಲಿ ಕೆಲಸಗಳು ಆಗುತ್ತೆ. ರಮನಾಥರಯ್ಯಗಳು ಅಂದರೆ ನನ್ನ ವಿರೋಧಿಗಳ ಬಾಯಲ್ಲಿ ಬರ್ತಕ್ಕಂಥದ್ದು ಜಾತ್ಯಾತ ನಿಲುವಿನ ವ್ಯಕ್ತಿ. ಅದಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ನನ್ನನ್ನು ಯಾರಾದರೂ ಮತೀಯವಾದಿ ಅಂತ ಹೇಳಿದರೆ, ನನ್ನನ್ನು ಜಾತಿವಾದಿ ಅಂತ ಹೇಳಿದರೆ ನಾನು ಅದನ್ನು ಇಷ್ಟಪಡೋದಿಲ್ಲ. ವರ್ತಮಾನ ದಿನಗಳಲ್ಲಿ ಮನುಷ್ಯನ ಮಧ್ಯೆ ಅಪನಂಬಿಕೆ, ಅವಿಶ್ವಾಸ ಇರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ಜಾತ್ಯಾತಿ ನಿಲುವನ್ನು ಗಟ್ಟಿಯಾಗಿ ಹಿಡ್ಕೊಂಡು ನಿಲ್ಲುವುದು ಬಹಳ ಕಷ್ಟದ ದಿನಗಳು ಹೌದು. ರಾಜಕೀಯ ಪಕ್ಷದಲ್ಲಿ ಇದ್ದುಕೊಂಡು ಆ ಪಕ್ಷಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನನ್ನ ಅಭಿಪ್ರಾಯ, ನಾನು ಪಕ್ಷದ ನಿಷ್ಠಾವಂತ ಒಬ್ಬ ಕಾರ್ಯಕರ್ತ ಅಂತೇಳಿ ನನಗೆ ಸಂತೋಷ ಇದೆ. ನನ್ನ ಸ್ವಾರ್ಥ ಇದೆ, ನನ್ನ ದೇಶ ಉಳಿಬೇಕು ಅಂತ ಹೇಳುವಂತ ದೃಷ್ಟಿಯಲ್ಲಿ ನನ್ನ ಸ್ವಾರ್ಥ ಈ ದೇಶ ಉಳಿಬೇಕು. ಈ ದೇಶ ಉಳಿಬೇಕಾದ್ರೆ ನಾವು ಈ ಸಿದ್ಧಾಂತವನ್ನ ಮೈಗೂಡಿಸಿಕೊಂಡ್ರೆ ಮಾತ್ರ ಈ ದೇಶ ಉಳಿಯುತ್ತದೆ, ಇಲ್ಲ ದೇಶ ಉಳಿಯುವುದಿಲ್ಲ. ನನ್ನ ಜನ್ಮದಿನವನ್ನ ನನಗೆ ಕಳೆದ ವರ್ಷದಿಂದ ನನ್ನ ಜನ್ಮದಿನವನ್ನ ಅದೇ ದಿವಸ ಆಚರಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ನನ್ನ ಅತ್ಯಂತ ಪ್ರೀತಿಯ ನಾಯಕ, ನನಗೆ ರಾಜಕೀಯ ಭವಿಷ್ಯತ್ತಿನಲ್ಲಿ ಎಲ್ಲಾ ರೀತಿಯ ಆಶೀರ್ವಾದವನ್ನು ಕೊಟ್ಟವರು ಆಸ್ಕರ್ ಫರ್ನಾಂಡಿಸ್.
ಅವರು ತೀರಿಕೊಂಡದ್ದು 13 ತಾರೀಕು, ನನ್ನ ಹುಟ್ಟಿದ ದಿವಸ ಅವರು ತೀರಿಕೊಂಡಿದ್ದಾರೆ. ಆ ದಿವಸ ನನ್ನ ನೋವಿನ ದಿವಸ. ನಾನು ಅದಕ್ಕೆ ಹುಟ್ಟುಹಬ್ಬ ಮಾಡ್ಲಿಕ್ಕೆ ಆಗಿಲ್ಲ. ನಾವು ಅಪೇಕ್ಷೆ ಪಡ್ತಕ್ಕಂಥದ್ದು, ಇವತ್ತು ದೇಶದಲ್ಲಿ ಪಕ್ಷಾಂತರ ಮಸೂದೆ ಅಂತೇಳಿ ರಾಜೀವ್ ಗಾಂಧಿ ಅವರು ಮಂಡಿಸಿದ್ರು. ಉದ್ದೇಶ ಏನಂತಂದ್ರೆ ಪಕ್ಷಾಂತರ ಆಗ್ಬಾರ್ದು ಅಂತೇಳಿ. ಆದರೆ ಏನೊಂದು ಗಾದೆ ಇದೆ, ರಂಗೋಲಿಯಲ್ಲಿ ನಾವು ಇದಾದ್ರೆ ಅದರ ಕೆಳಗಡೆ ಹೋಗ್ತಾರೆ ಅಂತೇಳಿ ಆಪರೇಷನ್ ಕಮಲ ಅಂತ ಹೆಸರು ಇಟ್ಟು ಜನರನ್ನು ಖರೀದಿ ಮಾಡಿ ದುಡ್ಡು ಕೊಟ್ಟು, ಆ ದುಡ್ಡು ಕೊಟ್ಟ ಕ್ಷೇತ್ರದಲ್ಲಿ ಅವರನ್ನೇ ಮತ್ತೆ ಚುನಾವಣೆ ನಿಲ್ಲಿಸುವ ಮೊದಲು 5-6 ತಿಂಗಳು ರಾಜ್ಯದ ಬೊಕ್ಕಸದ 3/4 ಭಾಗ ಹಣವನ್ನು ಆ ಕ್ಷೇತ್ರಕ್ಕೆ ಹಾಕಿ, ಇಂದಿರಾ ಗಾಂಧಿಯವರ ಮೇಲೆ ನಮ್ಗೆ ಅಭಿಮಾನ ಯಾಕೆ, ಇಂದಿರಾ ಗಾಂಧಿಯವರ ಅಭಿಮಾನ ಯಾಕೆ, ನಾವು ಭೂ ಮಸೂದೆ ಕಾನೂನಲ್ಲಿ ಭೂಮಿ ಕಳ್ಕೊಂಡವರು. ಇಂದಿರಾ ಗಾಂಧಿಯವರು ಒಂದು ಉನ್ನತ ಮಟ್ಟದ ಬ್ರಾಹ್ಮಣ ಸಮಾಜದಲ್ಲಿ ಹುಟ್ಟಿದವರು. ಕಾಶ್ಮೀರಿ ಪಂಡಿತರವರು, ಜಗನ್ನಿವಾಸ ರಾಯರು ಕಾಶ್ಮೀರ ಪಂಡಿತರಿಗೆ ಪಂಡಿತ್ ಜವಾಹರ್ಲಾಲ್ ಪಂಡಿತ್ ಮೋತಿಲಾಲ್ ಅವರು, ಪಂಡಿತ್ ಜವಾಹರ್ಲಾಲ್ ನೆಹರು ಬ್ರಾಹ್ಮಣರಲ್ಲಿ ಉಚ್ಚ ಒಂದು ಕುಲದ ಬ್ರಾಹ್ಮಣರಾಗಿ ಹುಟ್ಟಿದವರು. ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಅವರ ಅಭಿಮಾನ ಯಾಕೆ ಅಂತ ಹೇಳಿದ್ರೆ, ಇವತ್ತು ದುರ್ಬಲ ವರ್ಗದವರ ಜಾತಿಯಲ್ಲಿ ಹುಟ್ಟಿ ದುರ್ಬಲ ವರ್ಗದವರ ಯೋಗಕ್ಷೇಮವನ್ನ ಕಾಪಾಡ್ತಕ್ಕಂಥ ಕೆಲಸ, ಸಾಮಾಜಿಕ ನ್ಯಾಯದ ಕೆಲಸ ಮಾಡ್ತಕ್ಕಂಥದ್ದು ಸರ್ವಸಾಮಾನ್ಯ. ಆದರೆ ಬ್ರಾಹ್ಮಣ ಸಮಾಜದಲ್ಲಿ ಹುಟ್ಟಿ ದುರ್ಬಲ ವರ್ಗದ ಪರವಾಗಿ ಯೋಚನೆ ಮಾಡಿದಂಥ ಒಬ್ಬ ನಾಯಕರಿದ್ರೆ ಅದು ಶ್ರೀಮತಿ ಇಂದಿರಾ ಗಾಂಧಿ ಅವರು ಅಂತ ಹೇಳುವಂಥದ್ದನ್ನು ನಾನು ಘಂಟಾಘೋಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಮಹಿಳಾ ಮೀಸಲಾತಿಯಲ್ಲಿ ಮೇಯರ್ಗಿರ್ಬೋದು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿರ್ಬೋದು, ಅವ್ರ ಪರಿಷ್ಠ ಜಾತಿಯ ಹೆಣ್ಮಗಳೊಬ್ಬರು ಅಧ್ಯಕ್ಷರಾಗ್ತಕ್ಕಂಥ ಅವಕಾಶ ಬಂದಿದ್ರೆ ಅದು ರಾಜೀವ್ ಗಾಂಧಿಯರ ಪರಿಕಲ್ಪನೆ, ಕನಸಿನ ಕಾರ್ಯಕ್ರಮ ಅಂತ ನಾನು ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟ. ಆದ್ದರಿಂದಾಗಿ ಇವರ ಬಗ್ಗೆ ನಮಗೆ ವಿಶೇಷ ಕಾಳಜಿ ಇದೆ. ಇವತ್ತು ಈ ಒಂದು ಆಶ್ರಮದಲ್ಲಿ ಹುಟ್ಟುಹಬ್ಬ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಡೆ ಬಹುಶಃ ಮಾಡತಕ್ಕಂಥ ಅವಕಾಶ ಆಯಿತು. ಇವತ್ತು ನಾನು ಅಧಿಕಾರದಲ್ಲಿ ಇಲ್ಲ, ನಾನು ಸೋತಿದ್ದೇನೆ. ಆದರೂ ನನ್ನ ಜವಾಬ್ದಾರಿ ಇದೆ. ನನ್ನ ಇತಿಮಿತಿಯ ಒಳಗೆ ನಾನು ಜನರ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಬಹುಶಃ ದೇವರ ಆಶೀರ್ವಾದ ಇದ್ರೆ ಮಾತ್ರ ನಮಗೆ ಅವಕಾಶಗಳು ಬರ್ತದೆ ಅನ್ನುವಂಥದ್ದು. ಟೀಕೆಗಳು ಸಾಮಾನ್ಯವಾಗಿರ್ತದೆ, ಅದು ಒಳ್ಳೆಯವನಿಗಿರ್ತದೆ, ಕೆಟ್ಟವನಿರ್ತದೆ. ಟೀಕೆಗಳನ್ನು ನಾವು ಅದಕ್ಕೆ ಎದುರಿಸಿಕೊಂಡು ಬದುಕು, ಅದಕ್ಕಾಗಿ ನಾವು ಬೇಸರ ಮಾಡುವಂಥದ್ದಲ್ಲ. ಟೀಕೆಗಳನ್ನು ಮಾಡ್ತಕ್ಕಂಥದ್ದು ಇವತ್ತಿಗೂ ಇದ್ದಾರೆ. ರಮನಾಂತರ ಅವರಿಗೆ ಲಕ್ಷಾಂತರ ಕೋಟ್ಯಾಂತರ ಮಂದಿ ಅಭಿಮಾನಿಗಳು ಇಡೀ ರಾಜ್ಯದಾದ್ಯಂತ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರ ವ್ಯಕ್ತಿತ್ವಕ್ಕೋಸ್ಕರ, ಅವರ ನಡೆ ನುಡಿಗಳಿಗೋಸ್ಕರ, ಅವರ ಉತ್ತಮವಾದ ಆಚಾರ ವಿಚಾರಗಳಿಗೋಸ್ಕರ. ಇಡೀ ರಾಜ್ಯದಲ್ಲಿ ಯಾವಾಗ ಹೆಸರು ಯಾವುದೇ ಮಾಧ್ಯಮದಲ್ಲಿ ಚರ್ಚೆಗಳಾಗುವಾಗ ಒಂದು ಅತ್ಯುತ್ತಮವಾದ ಈ ರಾಜ್ಯದ ಒಂದು ರಾಜಕಾರಣಿ ಯಾರು, ಅದು ಯಾವ ದೃಷ್ಟಿಯಲ್ಲಿ ಅಂತ ವಿಮರ್ಶೆಗಳಾಗುವಾಗ ಅದು ಎಲ್ಲ ವಿಚಾರಗಳಲ್ಲಿ ರಮನಾಥ್ ರೈ ಅವರ ಹೆಸರು ಉಲ್ಲೇಖ ಆಗ್ತದೆ. ಅದು ನಮ್ಮ ಜಿಲ್ಲೆಗೆ ಮಾತ್ರ ಸೀಮಿತವಾಗಿ ಅಲ್ಲ, ಆದರೆ ನಮ್ಮ ಜಿಲ್ಲೆಯಲ್ಲಂತೂ ನಾವು ನಿಕಟವಾಗಿ ಅವರ ಸಂಪರ್ಕ ಇರುವಂತ, ಅವರ ಅಭಿಮಾನಿ ಬಂಧುಗಳು ಅಂತ ಹೇಳುವಂಥವ್ರು, ಅವರಿಂದೆಲ್ಲ ಲಾಭ ಪಡ್ಕೊಂಡವರು ಅಂತಲ್ಲ, ಅವರ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಇವರ ಒಂದು ವ್ಯಕ್ತಿತ್ವವನ್ನು ನಾವು ಗುರುತಿಸ್ತೇವೆ. ಪ್ರತಿಯೊಬ್ಬ ವ್ಯಕ್ತಿಯನ್ನು ನಾವು ವಿಮರ್ಶಾತ್ಮಕವಾಗಿ ಗುರುತಿಸಿಕೊಳ್ತೇವೆ. ಅವರು ಹೇಗೆ ಅಂತೇಳಿ ನಮಗೆ ಗೊತ್ತಿರುವುದಿಲ್ಲ, ನಮ್ಮನ್ನು ಎಷ್ಟು ಜನ ಯಾವ ರೀತಿ ತಿಳ್ಕೊಂಡಿದ್ದಾರೆ ಅಂತೇಳಿ ಗೊತ್ತಿರುವುದಿಲ್ಲ. ಆದ್ರೆ ಸೂಕ್ಷ್ಮವಾಗಿ ಎಲ್ಲರೂ ಒಬ್ಬ ವ್ಯಕ್ತಿಯನ್ನು, ಪ್ರತಿಯೊಬ್ಬನನ್ನು ಗಮನಿಸ್ತಾ ಅವರ ವ್ಯಕ್ತಿತ್ವದ ಬಗ್ಗೆ ಚರ್ಚೆಗಳಾಗ್ತದೆ. ಆದ್ರೆ ಇವತ್ತು ಸುದೀರ್ಘ ಕಾಲದ ಶಾಸಕರಾಗಿ ಒಂದು ದೊಡ್ಡ ಮನೆತನದಿಂದ ಬಂದಂತವ್ರು ಹೇಳಿದ್ರು, ಬೇರೆಲ್ಲ ರಾಜಕಾರಣಿ ಈಗ ಹೆಚ್ಚಿನವರೆಲ್ಲ ಇರುವಂತದ್ದು ಅವರ ಪ್ರಾರಂಭಿಕ ಹುಟ್ಟು ಜೀವನದಲ್ಲಿ ಏನು ಇರಲಿಲ್ಲ, ಈಗ ಬಹಳಷ್ಟು ಶ್ರೀಮಂತರಾಗಿರ್ಬೋದು, ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ಆದ್ರೆ ರಮನಾಥ್ ರೈ ಅವರು ಹುಟ್ಟುವಾಗಲೇ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡುವಂತ ಒಂದು ಬೆಳ್ಳಿಪಾಡಿ ಮನೆತನದಲ್ಲಿ ಹುಟ್ಟಿದವರು. ಈಗಾಗಲೇ ಉಲ್ಲೇಖ ಆಯ್ತು, ಅವರ ಅನೇಕ ಆಸ್ತಿಗಳು ಭೂ ಮಸೂದೆ ಕಾನೂನಿನ ಅಡಿಯಲ್ಲಿ ಒಕ್ಕಲುತನ ಆಗಿದ್ರೂ ಇವತ್ತು ಶ್ರೀಮತಿ ಇಂದಿರಾ ಗಾಂಧೀಜಿಯವರ ಮೇಲೆ ನಂಬಿಕೆಯ ವಿಶ್ವಾಸ ಇಟ್ಟು ಆ ಆದರ್ಶಗಳನ್ನು ಪಾಲಿಸಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದುಕೊಂಡು ಸುಮಾರು 6 ಬಾರಿ ಶಾಸಕರಾಗಿ 3 ಬಾರಿ ಸಚಿವರಾಗಿ ಈ ರಾಜ್ಯವನ್ನು, ಈ ಜಿಲ್ಲೆಯನ್ನು ಆಳಿದಂಥವರು. ಈ ಎಲ್ಲ ಸಂದರ್ಭಗಳಲ್ಲಿ ಅವರನ್ನು ಗಮನಿಸಿದಂಥ ವಿಚಾರದ ಬಗ್ಗೆ ನಾವು ಈಗಾಗಲೇ ವಿಮರ್ಶೆಯನ್ನು ಮಾಡಿದ್ದೆವು. ರಮನಾಥ್ ರೈ ಅವರ ವ್ಯಕ್ತಿತ್ವ ಹೇಗೆ ಎನ್ನುವಂಥದ್ದನ್ನು ಈ ಸಮಾಜಕ್ಕೆ ಮತ್ತೆ ಮತ್ತೆ ಸಾರುವಂಥ ಅಗತ್ಯ ಇದೆ ಅಂತ ಹೇಳುವ ನಿಟ್ಟಿನಲ್ಲಿ ನಿನ್ನೆ ಪೆರ್ನೆಯಲ್ಲಿ ಅವರು ಹುಟ್ಟೂರ ಸನ್ಮಾನ ನಮ್ಮವರೆಲ್ಲ ಅದರಲ್ಲಿ ಭಾಗವಹಿಸಿದ್ರು. ಬಹಳ ಸುಂದರವಾದ ಅದನ್ನು ಮನಬಿಚ್ಚಿ ಅವರು ಮಾತಾಡಿದ್ರು, ಹೇಳಿದರು. ಅವ್ರಿಗೆ ಎಷ್ಟು ಖುಷಿಯಾಗಿದೆ ಅಂತ ಹೇಳಿದ್ರೆ ಅವರ ಊರಿನಲ್ಲಿ ಅವರ ಜೊತೆಯಾಗಿದ್ದವರು ಎಲ್ಲ ಒಂದು ರೀತಿಯ ವಿಭಿನ್ನವಾದ ಕಾರ್ಯಕ್ರಮದ ಜೊತೆಗೆ ಅವರಿಗೆ ಅತ್ಯಂತ ಸಂತೋಷವನ್ನು ಕೊಟ್ಟಿದೆ.
Mangala Group of Educational Institutions has been bridging the gap between education and healthcare in Mangalore. Colleges under the group have nurtured the career dreams of several students. Our students have been placed in the defense sector in India as well as in renowned hospitals worldwide. Adequate amenities are provided to the students like transport, canteens and hostels. A well-stocked library, state-of-the-art laboratories, regular skill development courses, e-library system, a vast ground with focus on co-curricular and extracurricular activities are few among the support we offer. The Mangala Group of Educational Institutions offers quality courses in nursing, paramedical sciences, allied health sciences, physiotherapy, and speech and hearing. The journey of 1,000 miles starts with a single bus ride to college. Explore and experience the exceptional quality of education at Mangala Group of Educational Institutions.